ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವಿನೂತನ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮುಂಚೂಣಿಯಲ್ಲಿದ್ದು ಇದೀಗ ಡಯಾಬಿಟಿಸ್ ವೆಲ್ನೆಸ್ ಕ್ಲಿನಿಕ್ ಮೂಲಕ ಮಧುಮೇಹಿಗಳ ಆರೋಗ್ಯವನ್ನು ಉತ್ತಮಗೊಳಿಸುವಲ್ಲಿ ದಾಪುಗಾಲು ಹಾಕಿದೆ. ಇಂದು ಎಜೆ ಆಸ್ಪತ್ರೆಯಲ್ಲಿ ಮಧುಮೇಹಿಗಳ ಕ್ಷೇಮ ಕೇಂದ್ರದ ಉದ್ಘಾಟನಾ ಸಮಾರಂಭ ನಡೆಯಿತು. ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವು ಮಧುಮೇಹಿಗಳಿಗೆ ಸಂಬಂಧಿಸಿದಂತೆ ಸರ್ವ ಸೌಲಭ್ಯಗಳು ಇರುವ ಮಧುಮೇಹ ಕ್ಷೇಮ ಕೇಂದ್ರವನ್ನು ಆರಂಭಿಸಿದೆ. ಇದರ ಉದ್ಘಾಟನೆಯನ್ನ ಎಜೆ ವೈದ್ಯಕೀಯ ಆಸ್ಪತ್ರೆಯ ನಿರ್ದೇಶಕರು ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ಅಮಿತಾ ಪಿ ಮಾರ್ಲಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಅನಂತರ ಎಜೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗಣೇಶ್ ಕಾಮತ್ ಮಾತನಾಡಿ, ಎಜೆ ಆಸ್ಪತ್ರೆಯಲ್ಲಿ ಡಯಾಬಿಟಿಸ್ ವೆಲ್ನೆಸ್ ಕ್ಲಿನಿಕ್ ಅನ್ನು ಆರಂಭಿಸಿದ್ದೇವೆ. ಮಧುಮೇಹ ಎಂಬುದು ಮಾರಕ ಕಾಯಿಲೆ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಮಧುಮೇಹದ ಪ್ರಮಾಣ ಹೆಚ್ಚಳವಾಗುತ್ತಿದೆ. ಹೆಚ್ಚು ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಆಹಾರ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಯಾಗಿರುವುದು. ಇದರಿಂದಾಗಿ ದೇಹದ ತೂಕ ಜಾಸ್ತಿ ಆಗುತ್ತಿದೆ. 20 ರಿಂದ 30 ವರ್ಷದ ಮಧ್ಯದಲ್ಲಿ ಮಧುಮೇಹ ಕಾಣಿಸಿಕೊಳ್ಳುತ್ತಿದೆ ಎಂದು ಹೇಳಿದ್ರು. ಜಗತ್ತಿನಾದ್ಯಂತ ಮಧುಮೇಹದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೆಚ್ಚು ಜನರು ಮಧುಮೇಹದಿಂದ ಅಥವಾ ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಜೀವನ ಶೈಲಿಯಲ್ಲಿ ಆದಂತಹ ಬದಲಾವಣೆ. ಕಳೆದ ಕೆಲವಾರು ದಶಕಗಳಿಂದ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಅಥವಾ ಎಕ್ಸರ್ಸೈಸ್ ಅಥವಾ ನಾವು ತೋಟ ಗದ್ದೆಯಲ್ಲಿ ಕೆಲಸ ಏನು ಮಾಡ್ತಾ ಇರ್ಬೋದು ಅದು ಕಡಿಮೆ ಆಗಿದೆ. ನಮ್ಮ ಆಹಾರ ಶೈಲಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿವೆ. ಇದರಿಂದಾಗಿ ನಮ್ಮ ತೂಕ ಅಥವಾ ಬೊಜ್ಜಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ರಕ್ತದಲ್ಲಿ ಗ್ಲುಕೋಸಿನ್ ಅಂಶ ಜಾಸ್ತಿಯಾಗಿ ಮಧುಮೇಹ ಅಥವಾ ಡಯಾಬಿಟಿಸ್ ಉಂಟಾಗ್ತದೆ. ಅನಂತರ ಡಾಕ್ಟರ್ ಕೃಷ್ಣ ದೇಲಂಪಾಡಿ ಅವರು ಮಧುಮೇಹದ ಗುಣಲಕ್ಷಣದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಸುಮಾರು ತಪ್ಪು ಕಲ್ಪನೆಗಳಿವೆ. ಈಗ ನಾವು ಎದುರಿಸುವ ಕಾಮನ್ ಪ್ರಶ್ನೆಗಳು ಏನಂದ್ರೆ, ಡಾಕ್ಟ್ರೆ ನಾವು ಸಕ್ಕರೆಯನ್ನೇ ತಿನ್ನುವುದಿಲ್ಲ, ನನಗೆ ಹೇಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಂತು ಅಂತ. ಅದು ತಪ್ಪು. ಸಕ್ಕರೆ ತಿಂದರೆ ಅಷ್ಟೇ ಮಧುಮೇಹ ಕಾಯಿಲೆ ಬರುವುದಲ್ಲ. ಮಧುಮೇಹ ಕಾಯಿಲೆ ಬರುವುದಕ್ಕೆ ಸುಮಾರು ಕಾರಣಗಳಿವೆ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಥವಾ ಅತಿಯಾದ ಬೊಜ್ಜಿನ ಕಾರಣ ಇರಬಹುದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೆಲಸಗಳು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವಂತಹ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರುವಂಥದ್ದು ಇರಬಹುದು. ಸುಮಾರು ಕಾರಣಗಳಿಂದಾಗಿ ಮಧುಮೇಹ ಬರುತ್ತದೆ. ಇದೇ ವೇಳೆ ಮೆಡಿಕಲ್ വിദ്യാർത്ഥികളൊന്നിಗೆ മധുമേഹದ ಬಗ್ಗೆ ಸಂವಾದ ನಡೆಸಲಾಯಿತು. മധുമേഹ എന്നുള്ളത് നമ്മുടെ മലയാളത്തിൽ ഒരു പ്രമേഹം. ഇങ്ങനൊരു ക്ലിനിക്കും ഈ ഒരു പേഷ്യൻ്റായി വന്നതാണ്. അപ്പോൾ ഇങ്ങനൊരു ചടങ്ങിൽ പങ്കെടുക്കാൻ പറ്റിയതിൽ വളരെയധികം സന്തോഷമുണ്ട്. അപ്പോൾ അത് എൻ്റെ ഇങ്ങനൊരു സാഹചര്യം കിട്ടിയതുകൊണ്ടാണ് ഒരു സംശയം, ഒരു ഡൗട്ട് വരുന്നത്. സ്വാഭാവികമായിട്ടും നമുക്ക് ചെറിയ പ്രായത്തിൽ ഇപ്പോൾ ഒരു 50 വയസ്സിലൊക്കെ ഷുഗറിൻ്റെ പ്രോബ്ലം വരാറുണ്ട്. ഒരു 60-70 വയസ്സൊക്കെ ആകുമ്പോഴാണ്. പക്ഷെ ഇപ്പോൾ ചെറിയ കുട്ടികളടക്കം കാണുന്നുണ്ട്. അപ്പോൾ ഇതിനീ പറഞ്ഞ പോലെ നേരത്തെ സൂചിപ്പിച്ചിട്ടുണ്ട്, ഭക്ഷണക്രമങ്ങൾ, അതുപോലെ നമ്മുടെ വ്യായാമം ഇല്ലാത്തൊരവസ്ഥ, ഇതൊക്കെ സൂചിപ്പിച്ചിട്ടുണ്ട്. ಈ ಸಂದರ್ಭ ಡಾಕ್ಟರ್ ಶಿಲ್ಪಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.